ರಾಜ್ಯದ ಧಾರ್ಮಿಕ ಕೇಂದ್ರಗಳ ತೆರವು ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರ್ಮಿಕ ಕೇಂದ್ರಗಳನ್ನು ಅಧಿಕಾರಿಗಳು ಪಟ್ಟಿ ಮಾಡಿದ್ದು, ನಗರದ ಶಕ್ತಿನಗರದ ವೈದ್ಯನಾಥ ದೇವಾಲಯವು ಪಟ್ಟಿಯಲ್ಲಿದ್ದು, ವೈದ್ಯನಾಥ ದೇವಾಲಯಕ್ಕೆ ಹಿಂದೂ ಮಹಾಸಭಾ ಕಾರ್ಯಕರ್ತರು ಭೇಟಿ ನೀಡಿದರು. ಈ ವೇಳೆ ಹಿಂದೂ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಸುರತ್ಕಲ್ ಮಾತನಾಡಿ, ಈ ಭಾಗದ ಶಾಸಕರು, ಸಚಿವರು ಹಿಂದೂ ರಕ್ಷಣೆಯ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಇದೀಗ ಇವರು ಹಿಂದೂ ದೇವಾಲಯಗಳು ಧ್ವಂಸ ಆಗ್ತಾ ಇದ್ರೂ ಒಂದು ಮಾತು ಎತ್ತದಿರುವುದು ವಿಪರ್ಯಾಸ. ಇವರು ಯಾರದೋ ಭಯದಿಂದ ಅಧಿಕಾರದಲ್ಲಿದ್ದಾರೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಧ್ವನಿ ಎತ್ತದಿದ್ರೆ ಹಿಂದೂ ಮಹಾಸಭಾ ರಸ್ತೆಗಿಳಿಯಲಿದೆ ಎಂದವರು ಹೇಳಿದ್ರು. ಈ ದೇವಸ್ಥಾನವನ್ನು ಬಂದು ನೋಡಿದ ಕೂಡಲೇ ಇಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಕಾಣ್ತಾ ಇಲ್ಲ. ಒಂದು ಮಾರ್ಗಕ್ಕೆ ತೊಂದರೆ ಆಗಿರಬೇಕು, ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗಬೇಕು. ಆದರೆ ಇಲ್ಲಿರುವಂಥದ್ದು ವಿಚಾರ ಅಂತೇಳಿದರೆ ಯಾವುದೇ ರೀತಿ ತೊಂದರೆ ನಡೀತಾ ಇಲ್ಲ. ಆದರೂ ಮಾಹಿತಿ ತಿಳ್ಕೊಳ್ಳುವಾಗ ನಮಗೆ ತಿಳಿದು ಬಂತು, ಯಾವುದೋ ಒಬ್ಬ ಪಂಚಾಯತಿನ ಕಾರ್ಯದರ್ಶಿ, ಅದು ಕೂಡ ಅನ್ಯ ಧರ್ಮದವರಾಗಿದ್ದಾನೆ, ಅವನು ಇದನ್ನು ಲೀಸ್ಟಲ್ಲಿ ಹಾಕಿದ್ದಾನೆ ಅಂತ. ಎಲ್ಲ ಅಧಿಕಾರಿಗಳಲ್ಲಿ ಒಂದು ವಿನಂತಿ, ಹಿಂದೂ ದೇವಸ್ಥಾನವನ್ನು ಟಾರ್ಗೆಟ್ ಮಾಡೋದು ಅಲ್ಲ, ಹಿಂದೂ ಧಾರ್ಮಿಕ ಕ್ಷೇತ್ರವನ್ನು ಟಾರ್ಗೆಟ್ ಮಾಡೋದು, ಇದನ್ನು ಬಿಟ್ಟು ಆ ದೇಶದ ಒಳಿತಿಗಾಗಿ ಒಂದು ಆಲೋಚನೆ ಮಾಡೋದು ಒಳ್ಳೆಯದು. ಇಲ್ಲವಾದಲ್ಲಿ ಹಿಂದೂ ಮಹಾಸಭಾ ಕಠಿಣವಾಗಿ ಇದರ ಬಗ್ಗೆ ನಿಲುವನ್ನು ನಾವು ತಗೊಳ್ತೇವೆ. ಎಲ್ಲ ಕಡೆಯಿಂದ ಈ ಅಧಿಕಾರಿಗಳ ವಿರುದ್ಧ ನಿಲ್ಲುವ ಬದಲು ಅವರಿಗೆ ಯಾವ ರೀತಿ ನಮ್ಮ ಸಾರ್ವಜನಿಕರಿಂದ ಉತ್ತರ ಕೊಡಬೇಕು ಅದನ್ನು ನಾವು ತೋರಿಸಿಕೊಡ್ಬೇಕಂತಿದ್ದೇವೆ. ಇದೇ ರೀತಿ ಈ ಕರ್ನಾಟಕದಲ್ಲಿ ಯಾವುದು ಲೀಸ್ಟ್ ಮಾಡಿದ್ದಾರೆ ಅದನ್ನು ಮರುಪರಿಶೀಲನೆ ಮಾಡಬೇಕು. ಅದಲ್ಲದೆ ಅದರಲ್ಲಿ ಯಾವುದು ನಿಜಾಂಶವಾಗಿ ತೆಗೆಯುವಂಥ ಇದೆ ಸಾರ್ವಜನಿಕ ತೊಂದರೆ, ಅದರಲ್ಲಿ ತೆಗೆಯೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಇವತ್ತು ನೋಡುವಂಥ ಈ ವೈದ್ಯನಾಥ ದೇವಸ್ಥಾನ, ಇದನ್ನು ನೋಡಿದ ಕೂಡಲೇ ಯಾರಿಗೂ ಗೊತ್ತಾಗುತ್ತೆ ಇದನ್ನು ಉದ್ದೇಶಪೂರ್ವಕವಾಗಿ ತೆಗಿಬೇಕಂತೇಳಿ ಯಾರೋ ಒಬ್ಬನ ಷಡ್ಯಂತ್ರ ನಡೆದಿದೆ. ಇದನ್ನು ಈಗಾಗಲೇ ನಿಲ್ಲಿಸಬೇಕು. ಷಡ್ಯಂತ್ರ ಮಾಡುವುದು ಸುಲಭ ಅಲ್ಲ. ಆ ಮುಂದೆ ನಡೆಯುವಂಥ ಅದನ್ನು ಎದುರಿಸುವಂಥ ಸಮಸ್ಯೆ ಬರುವಾಗ ಅವನಿಗೆ ಎದುರಿಸಲಿಕ್ಕೆ ಕೂಡ ಶಕ್ತಿ ಬೇಕು. ಇದು ಹಿಂದೂ ಸಮಾಜವನ್ನು ಎದುರು ಹಾಕೋದು ಖಂಡಿತ ಸರಿಯಲ್ಲ. ಇದರಿಂದ ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಈ ಕೆಲಸ ಮಾಡಬೇಡಿ. ಬಳಿಕ ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಲ್.ಕೆ. ಸುವರ್ಣ ಅವರು ಮಾತನಾಡಿ, ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡುವುದನ್ನು ಯಾವ ಹಿಂದೂ ಒಪ್ಪುವುದಿಲ್ಲ. ಪ್ರತಿ ತಾಯಂದಿರು ನಿಮ್ಮ ಮನೆಯಲ್ಲಿ ಜೆಸಿಬಿ ಚಾಲಕರಿದ್ರೆ ಅವರಿಗೆ ದೇವಸ್ಥಾನ ಕೆಡವುವ ಕೆಲಸ ಮಾಡಲು ಬಿಡಬೇಡಿ. ಇದೊಂದು ಆಂದೋಲನವಾಗಬೇಕು ಎಂದು ಹೇಳಿದರು. ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ. ಇವತ್ತು ಏನೇನು ಸಾಬೂಬು ಹೇಳ್ತಾ ಇದ್ದಾರೆ, ಅದು ಕಾಂಗ್ರೆಸ್ ಸರ್ಕಾರ ಏನು ಅವತ್ತು ಏನದರನ್ನು ಪಟ್ಟಿ ಮಾಡಿದೆ ಅಂತೇಳಿ ನಾವು ಕೇಳ್ತಾ ಇದ್ದೇವೆ. ಇವತ್ತು ಅಧಿಕಾರ ನಡೆಸುವವರು ಏನು ಮಾಡ್ತಾ ಇದ್ದಾರೆ, ನಮ್ಮ ಕೈಯಲ್ಲಿ ಇದನ್ನು ನಿಲ್ಲಿಸುವ ಶಕ್ತಿ ಇಲ್ಲ ಅಂತೇಳಿ ಬಹಿರಂಗವಾಗಿ ಇವರು ಹೇಳಬೇಕು. ಯಾಕಂದರೆ ಇವತ್ತು ದಿನ ಬೆಳಗಾಗಿ ದೇವಸ್ಥಾನಕ್ಕೆ ಬರಬೇಕಾದ್ರೆ ದೇವಸ್ಥಾನ ಇಲ್ಲದಂಥ ಒಂದು ಪರಿಸ್ಥಿತಿ ಮೈಸೂರಿನಲ್ಲಿ ನಿರ್ಮಾಣವಾಯಿತು. ಅದೇ ರೀತಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ವೈದ್ಯನಾಥ ದೇವಸ್ಥಾನ ಕೊಡಂಗೆಮುರ ಶಕ್ತಿನಗರದಲ್ಲಿ ಈ ದೇವಸ್ಥಾನ ಏನಿದೆ, ಇದನ್ನು ಕೂಡ ಏನು ಇದು ಅನಧಿಕೃತ ಅಂತ ಹೇಳ್ಕೊಂಡು ಇವತ್ತು ಸರ್ಕಾರ ಏನು ಇದನ್ನು ಪಟ್ಟಿಯಲ್ಲಿ ಲಿಸ್ಟಲ್ಲಿ ಇದನ್ನು ಕೂಡ ಅಳವಡಿಸಿದೆ ಅಂತೇಳಿ ನಮಗೆ ಮಾಹಿತಿ ಬಂದಿದೆ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮೂಲಕ. ಇದನ್ನು ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜ ಒಪ್ಪುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಯಾವುದೇ ಹೋರಾಟಕ್ಕೂ ಕೂಡ ಹಿಂದೂ ಮಹಾಸಭಾ ಸಿದ್ಧವಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಇವತ್ತು ಮೈಸೂರಿನಲ್ಲಿ ಕೂಡ ಬೃಹತ್ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ, ಆದರೆ ನಾವು ಯಾವುದೇ ಒಂದು ದೇವಸ್ಥಾನವನ್ನು ಧ್ವಂಸ ಮಾಡಿದ ಮೇಲೆ ಪ್ರತಿಭಟನೆ ಮಾಡೋದಕ್ಕಿಂತ ಮೊದಲು ಈ ದೇವಸ್ಥಾನದ ಏನಾದರೂ ಒಂದು ಚೂರು ಅದಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನಾವು ಅದಕ್ಕೆ ಹೋರಾಟಕ್ಕೆ ರೂಪುರೇಷೆಯನ್ನು ತಯಾರು ಮಾಡಿ. ಈ ವೇಳೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶಿವಪ್ರಸಾದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಚಂದ್ರ ರಾವ್, ಜಿಲ್ಲಾ ಉಪಾಧ್ಯಕ್ಷ ಜಗದೀಶ್ ಪಂಪ್ವೆಲ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್, ಮಂಗಳೂರು.